ವೈದ್ಯಕೀಯ ಚಿಕಿತ್ಸಾ ಲೋಕದಲ್ಲಿ ನಿರಂತರವಾಗಿ ಆಧುನಿಕ ಚಿಕಿತ್ಸಾ ವಿಧಾನಗಳನ್ನು ಅಳವಡಿಸಿಕೊಂಡು ಬಂದಿರುವ ಕೆಎಂಸಿ ಆಸ್ಪತ್ರೆಯು ಇದೀಗ ಮತ್ತೊಂದು ಆಧುನಿಕ ಚಿಕಿತ್ಸಾ ಸೌಲಭ್ಯವನ್ನು ಆರಂಭಿಸುವ ಮೂಲಕ ಮತ್ತೊಂದು ಮೈಲಿಗಲ್ಲು ಸಾಧಿಸಿದೆ. ಕರಾವಳಿ ಕರ್ನಾಟಕದಲ್ಲಿ ಇದೇ ಮೊದಲ ಬಾರಿಗೆ ಮಂಗಳೂರಿನ ಅತ್ತಾವರದ ಕೆಎಂಸಿ ಆಸ್ಪತ್ರೆಯಲ್ಲಿ ಅತ್ಯಾಧುನಿಕ 3D ಹೈಡೋಸ್ ಪ್ರಮಾಣದ ಬ್ರಾಕಿಥೆರಪಿ ಚಿಕಿತ್ಸಾ ಸೌಲಭ್ಯ ಉದ್ಘಾಟನೆಗೊಂಡಿದೆ. ನಿರಂತರವಾಗಿ ಸಂಶೋಧನೆಗಳಿಗೆ ಆಧುನಿಕ ಚಿಕಿತ್ಸಾ ವಿಧಾನಗಳಿಗೆ ತೆರೆದುಕೊಳ್ತಾ ಇರುವ ಕೆಎಂಸಿ ಆಸ್ಪತ್ರೆ ಸಮೂಹವು ಇದೀಗ ಮತ್ತೊಂದು ಅತ್ಯಾಧುನಿಕ ಚಿಕಿತ್ಸಾ ಸೌಲಭ್ಯವನ್ನು ಅಳವಡಿಸಿಕೊಂಡಿದೆ. ಮಂಗಳೂರಿನ ಅತ್ತಾವರದಲ್ಲಿರುವ ಕೆಎಂಸಿ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ಬ್ರಾಕಿಥೆರಪಿ ಚಿಕಿತ್ಸಾ ಸೌಲಭ್ಯವನ್ನು ಅಳವಡಿಸಿಕೊಳ್ಳಲಾಗಿದೆ. ಆಸ್ಪತ್ರೆಯ ರೇಡಿಯೋಥೆರಪಿ ಮತ್ತು ಆಂಕಾಲಜಿ ವಿಭಾಗವು ಇದೀಗ ವಿವೋ ಡೋಸಿಮೆಟ್ರಿ ತಂತ್ರಜ್ಞಾನದ ಮೂಲಕ ಅತ್ಯಾಧುನಿಕ 3D ಹೈಡೋಸ್ ಪ್ರಮಾಣದ ಬ್ರಾಕಿಥೆರಪಿ ಚಿಕಿತ್ಸೆಯ ವಿಧಾನವನ್ನು ಆರಂಭಿಸಿದೆ. ಈ ನೂತನ ಸೌಲಭ್ಯವನ್ನು ಮಂಗಳೂರು ದಕ್ಷಿಣ ವಿಧಾನಸಭಾ ಕ್ಷೇತ್ರದ ಶಾಸಕರಾದ ವೇದವ್ಯಾಸ್ ಕಾಮತ್ ಅವರು ರಿಬ್ಬನ್ ಕತ್ತರಿಸಿ ಉದ್ಘಾಟಿಸಿದರು. ಬಳಿಕ ಶಾಸಕರು ಬ್ರಾಕಿಥೆರಪಿ ಚಿಕಿತ್ಸಾ ವಿಧಾನವನ್ನು ವೀಕ್ಷಿಸಿ ಮಾಹಿತಿಯನ್ನ ಪಡೆದುಕೊಂಡರು. ಇದೇ ವೇಳೆ ಮಾತನಾಡಿದ ಶಾಸಕ ವೇದವ್ಯಾಸ್ ಕಾಮತ್ ಅವರು, ದೇಶದಲ್ಲೇ ಅತ್ಯುತ್ತಮ ಆಸ್ಪತ್ರೆ ಎಂಬ ಹೆಗ್ಗಳಿಕೆಯನ್ನು ಪಡೆದುಕೊಂಡ ಕೆಎಂಸಿ ಆಸ್ಪತ್ರೆಯಲ್ಲಿ ಇದೀಗ ಕ್ಯಾನ್ಸರ್ ರೋಗಿಗಳಿಗಾಗಿಯೇ ಹೊಸ ಚಿಕಿತ್ಸಾ ವಿಧಾನವನ್ನು ಆರಂಭಿಸಿದ್ದಾರೆ. ಮಂಗಳೂರಿನ ಜನತೆಗೆ ಲಭ್ಯವಾಗುವ ರೀತಿಯಲ್ಲಿ ಕೆಎಂಸಿ ಆಸ್ಪತ್ರೆಯು ನೂತನ ಸೌಲಭ್ಯವನ್ನು ಅಳವಡಿಸಿದ್ದು ಬಹಳಷ್ಟು ಪ್ರಯೋಜನಕಾರಿ ಎಂದು ಹೇಳಿ ಶುಭ ಹಾರೈಸಿದರು. ಒಂದು ಕೆಎಂಸಿ ಆಸ್ಪತ್ರೆ ನಿಜವಾಗಿ ಕೆಎಂಸಿ ಸಮೂಹ ಸಂಸ್ಥೆ ಬಹಳ ದೊಡ್ಡ ಕಾರ್ಯವನ್ನು ಮಾಡ್ತಾ ಇದೆ. ಇವತ್ತು ನಮ್ಮ ಜಿಲ್ಲೆ ಮತ್ತು ಉಡುಪಿ ಜಿಲ್ಲೆ ಅದೇ ರೀತಿಯಲ್ಲಿ ರಾಜ್ಯದಲ್ಲಿ ದೇಶದಲ್ಲಿ ಭಾಳ ಹೆಸರುವಾಸಿಯನ್ನು ಪಡ್ಕೊಂಡಂಥ ಸಂಸ್ಥೆ ಒಂದು ಮೆಟ್ಟಲು ಇನ್ನಷ್ಟು ಮೇಲಕ್ಕೆ ಏರಿದೆ ಅಂತ ಹೇಳುವಂಥದ್ದು ನನಗೆ ಸಂತೋಷ ಆಗ್ತದೆ. ನನ್ನ ಕ್ಷೇತ್ರದಲ್ಲಿ ಆಸ್ಪತ್ರೆ ಇದೆ ಅಂತ ಹೇಳಲಿಕ್ಕೆ ಇನ್ನಷ್ಟು ಸಂತೋಷ ಆಗ್ತದೆ. ಹಾಗಾಗಿ ಈ ಟ್ರೀಟ್ಮೆಂಟ್ ಪಡ್ಕೊಳ್ಳಿಕ್ಕೆ ಬಂದವರಿಗೆ ಒಂದು ಹೊಸತನಕ್ಕೆ ಈ ಒಂದು ಮಿಷಿನರಿ ಹಾಕಿದಂಥದ್ದು ಏನು ಇನ್ಸ್ಟಾಲ್ ಮಾಡಿದರೆ ಅದು ಅವರಿಗೆ ಕಾರಣಕರ್ತ ಆಗ್ತದೆ ಅಂತ ಹೇಳುವಂಥದ್ದು ಹೇಳ್ತೇನೆ. ನಾನು ಕೆಎಂಸಿ ಅವರಿಗೆ ಅಭಿನಂದನೆಗಳನ್ನು ಈ ಸಂದರ್ಭದಲ್ಲಿ ವಿಶೇಷವಾಗಿ. ಈ ಸಂದರ್ಭದಲ್ಲಿ ಕೆಎಂಸಿ ಆಸ್ಪತ್ರೆಯ ಮೆಡಿಕಲ್ ಸೂಪರಿಂಟೆಂಡೆಂಟ್ ಡಾಕ್ಟರ್ ಆನಂದ್ ವೇಣುಗೋಪಾಲ್, ಸಿಇಒ ಸಗೀರ್ ಸಿದ್ದಿಕಿ, ಅಸೋಸಿಯೇಟ್ ಡೀನ್ ಡಾಕ್ಟರ್ ನೂತನ್ ಕಾಮತ್, ಅಡಿಷನಲ್ ಡೀನ್ ಡಾಕ್ಟರ್ ಅಲ್ಫ್ರೆಡ್ ಆಗಸ್ಟಿನ್ ಮತ್ತಿತರರು ಉಪಸ್ಥಿತರಿದ್ದರು. ಬ್ರಾಕಿಥೆರಪಿ ವಿಧಾನವು ವಿಕಿರಣ ಚಿಕಿತ್ಸೆಯ ಒಂದು ರೂಪವಾಗಿದ್ದು, ಈ ವಿಧಾನದ ಮೂಲಕ ರೋಗಿಗೆ ನೀಡುವ ವಿಕಿರಣ ಪ್ರಮಾಣ ಮತ್ತು ಚಿಕಿತ್ಸೆಯನ್ನು ಅತ್ಯಂತ ನಿಖರವಾಗಿ ನೀಡಲು ಸಾಧ್ಯವಾಗುತ್ತೆ. ಬ್ರಾಕಿಥೆರಪಿ ವಿಧಾನವನ್ನು ಟೆಲಿಥೆರಪಿ ಮತ್ತು ಅದರ ಜೊತೆಗೆ ಕೆಲವು ಕಾಯಿಲೆಗಳಿಗೆ ಬಳಸಲಾಗುತ್ತೆ. ಹೆಚ್ಚಿನ ಪ್ರಮಾಣದ ವಿಕಿರಣವನ್ನು ದೇಹದ ಸಣ್ಣ ಸಣ್ಣ ಕ್ಯಾನ್ಸರ್ ಇರುವ ಭಾಗಗಳಿಗೆ ನೀಡಲಾಗುತ್ತೆ. ಇದರಿಂದ ದೇಹದ ಇತರ ಸಾಮಾನ್ಯ ಭಾಗಗಳು ವಿಕಿರಣದಿಂದ ಪಾರಾಗುತ್ತೆ. ಗರ್ಭಕೋಶ, ಗರ್ಭಕೋಶದ ಬಾಯಿ, ಅನ್ನನಾಳದ ಕ್ಯಾನ್ಸರ್, ತಲೆ ಮತ್ತು ಕುತ್ತಿಗೆಗೆ ಸಂಬಂಧಪಟ್ಟ ಕ್ಯಾನ್ಸರ್ ಮತ್ತು ಪ್ರಾಸ್ಟೇಟ್ ಗ್ರಂಥಿಯ ಕ್ಯಾನ್ಸರ್ ಕಾಯಿಲೆಗಳಿಗೆ ಉಪಯೋಗಿಸುತ್ತಾರೆ. ಈ ಚಿಕಿತ್ಸೆಯನ್ನ ರೋಗಿಗೆ ಪ್ರಜ್ಞೆ ಇರುವಾಗಲೇ ನೀಡಲಾಗ್ತಾ ಇದ್ದು ನೋವು ರಹಿತವಾಗಿದೆ. ಶರಸಾಲ್ಯಾನ್, ವಿ4 ನ್ಯೂಸ್ 24/7 ಮಂಗಳೂರು.